ವಿಧಾನ ಪರಿಷತ್ನಲ್ಲಿ ಅಹಿತಕರ ಘಟನೆಗೆ ಸಂಬಂಧಿಸಿ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡ ಕ್ರಮವನ್ನು ರಾಜ್ಯ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಖಂಡಿಸಿದ್ದಾರೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿದೆ. ರಾಷ್ಟ್ರ ಹಾಗೂ ರಾಜ್ಯದ ರಾಜಕಾರಣದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗುತ್ತಿದೆ. ವಾಸ್ತವವನ್ನ ಪರಿಗಣಿಸದೆ ಪರಿಷತ್ನಲ್ಲಿ ಗೂಂಡಾಗಿರಿ ಪ್ರವೃತ್ತಿಯನ್ನ ಮಾಡಿದ್ದಾರೆ. ಬಹುಮತವಿಲ್ಲದ ಸಂದರ್ಭದಲ್ಲಿ ಇಂತಹ ಅಹಿತಕರ ಘಟನೆ ಎಡೆ ಮಾಡಿಕೊಡುತ್ತಿದೆ ಎಂದು ಹೇಳಿದರು. ರಾಷ್ಟ್ರದಲ್ಲಿ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಮೂಲೆಗುಂಪಾಗುತ್ತಿರುವಂತಹ ಕಾಂಗ್ರೆಸ್ ರಾಜಕೀಯ ಅಸಹಿಷ್ಣುತೆಯಿಂದಾಗಿ ವಾಸ್ತವವನ್ನು ಪರಿಗಣಿಸದೆ ಏನು ಗೂಂಡಾಗಿರಿಯ ಪ್ರವೃತ್ತಿ ಇದೆ ಅದನ್ನು ಇವತ್ತು ಸದನದಲ್ಲಿ ವ್ಯಕ್ತಪಡಿಸಿದೆ. ಉಪಸಭಾಪತಿಗಳು ಚೇರಲ್ಲಿ ಕುಳಿತುಕೊಂಡಿರುವಾಗ ಅದರ ಅರ್ಥ ಕೋರಂ ಬೆಲ್ ಆಗಿದೆ, ಚೇರಲ್ಲಿ ಕೂತ್ಕೊಂಡಿದ್ದಾರೆ ಹೇಳಿದರೆ ಅವತ್ತಿನ ಕಲಾಪಗಳಿಗೆ ಅವರು ಸಭಾಪತಿಗಳು. ಅಕಸ್ಮಾತ್ ತಮಗೆ ಸಂದೇಹಗಳಿದ್ರೆ ಎದ್ದಿದ್ಕೊಂಡು ಪ್ರಶ್ನೆ ಮಾಡಬಹುದು. ಸೀದಾ ಪೀಠಕ್ಕೆ ಹೋಗಿ ಅವರ ಮೈ ಮೇಲೆ ಕೈ ಹಾಕಿ ಅವರನ್ನ ಕೆಳಗಿಳಿಸಿಬಿಟ್ಟು ಅಲ್ಲಿ ಹೋಗಿ ಯಾರೋ ಕೂತ್ಕೊಂಡ್ಬಿಡುವಂಥದ್ದು ನೆವರ್ ಹರ್ಡ್ ಆಫ್.